ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯು ರಾಷ್ಟ್ರೀಯ ನಿರುದ್ಯೋಗ ದಿನವನ್ನಾಗಿ ಆಚರಿಸುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿ ಗಮನ ಸೆಳೆದರು. ನಗರದ ಕ್ಲಾಕ್ ಟವರ್ ಬಳಿ ಜಮಾಯಿಸಿದ ಪಕ್ಷದ ನೂರಾರು ಕಾರ್ಯಕರ್ತರು, ಮುಖಂಡರು ಪ್ರಧಾನಿ ಮೋದಿಯ ಹೆಸರಿನಲ್ಲಿ ಟೀ ಸ್ಟಾಲ್, ಗೃಹ ಸಚಿವ ಅಮಿತ್ ಶಾ ಹೆಸರಿನಲ್ಲಿ ಪಕೋಡಾ ಸ್ಟಾಲ್, ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರಿನಲ್ಲಿ ನಿರ್ಮಲಾ ಶೂ ಪಾಲಿಶ್ ತೆರೆದರಲ್ಲದೆ ಟೀ ಮತ್ತು ಪಕೋಡಾ ಮಾಡಿ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ವಿತರಿಸಿ ಅಣುಕಿಸಿದ್ರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿಗೆ ಧಿಕ್ಕಾರ ಕೂಗಿದ್ರು. ನಿಮ್ಮ ಮನದ ಮಾತು ನಿಲ್ಲಿಸಿ, ನಮ್ಮ ಮನದ ಮಾತು ಆಲಿಸಿ, ಪ್ರಧಾನ ಮಂತ್ರಿಗಳೇ ಮಾತು ಸಾಕು, ಉದ್ಯೋಗ ಕೊಡಿ ಎಂಬಿತ್ಯಾದಿ ಭಿತ್ತಿಪತ್ರವನ್ನ ಪ್ರದರ್ಶಿಸಿದ್ರು. ಬೇಡವೇ ಬೇಡ, ಪಕೋಡಾ ಪ್ರಧಾನಿ ಬೇಡ ಎಂದು ಘೋಷಣೆ ಕೂಗಿದ್ರು. ಉದ್ಯೋಗ ಸೃಷ್ಟಿಗೆ ಕ್ರಮ ಕೈಗೊಳ್ಳಿ ಎಂದು ಆಗ್ರಹಿಸಿದ್ರು. ಇವತ್ತು ಮೋದಿ ಅವರ ಜನ್ಮದಿನ. ವ್ಯಾಕ್ಸಿನ್ ನಲ್ಲಿ ನಿರಂತರವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮ ಇದ್ರೆ ರಾಜಕೀಯ ಮಿಶ್ರಣ ಮಾಡಿ ಮಾಡ್ತಾ ಇದ್ದಾರೆ. ಬಹುಶಃ ಈ ಜಿಲ್ಲೆ ಇಷ್ಟು ಪ್ರಗತಿ ಆಗಬೇಕಾಗಿದ್ರೆ, ಜನರಿಗೆ ಸ್ವಾಭಿಮಾನ ಬದುಕು ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಈ ಜಿಲ್ಲೆಗೆ. ಅದು ಭೂಮಸೂದೆ ಕಾನೂನಿಂದ ಹಿಡಿದು ಬಡವರು ಸಿಗ್ತಕ್ಕಂಥ ಎಲ್ಲ 20% ಆರ್ಥಿಕ ಕಾರ್ಯಕ್ರಮಗಳು ಜನರ ಬಳಿಗೆ ಮುಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಒಂದು ಕಾರ್ಯಕ್ರಮ. ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ. ಆದ್ರೆ ಇವತ್ತು ಏನ್ ಮಾಡ್ತಾರೆ ಇವರು ಭಾಷಣ ಮಾಡ್ತಾರೆ. ಬೇಕಾದಷ್ಟು ವ್ಯವಸ್ಥೆಗಳು ಅವ್ರಿಗಿದೆ. ಆದಾಯ ತೆರಿಗೆ ಅಧಿಕಾರಿಗಳನ್ನ ಛೂ ಬಿಡ್ತಾರೆ. ಇವತ್ತು IAS ನಿವೃತ್ತ ಮಂದಾರ ಅವರ ಮೇಲೆ ಆದಾಯ ತೆರಿಗೆ ಅವರು ರೈಡ್ ಮಾಡಿರ್ತಕ್ಕಂಥ ಪತ್ರಿಕೆಯಲ್ಲಿ ಬಂದಿದೆ. ಪ್ರತಿಭಟನೆಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ AICC ಕಾರ್ಯದರ್ಶಿ ಐವನ್ ಡಿಸೋಜಾ, ಮಾಜಿ ಶಾಸಕ ಮೊಯ್ದೀನ್ ಬಾವಾ, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ KK ಶಾಹುಲ್ ಹಮೀದ್, ಕಾರ್ಪೊರೇಟರ್ ಅಬ್ದುಲ್ ರವೂಫ್, ಪಕ್ಷದ ಮುಖಂಡರಾದ ಗಣೇಶ್ ಪೂಜಾರಿ, ಸುದರ್ಶನ್ ಜೈನ್, ಡಾ ಶೇಖರ್ ಪೂಜಾರಿ, ಪ್ರಕಾಶ್ ಸಾಲ್ಯಾನ್, ಚಿತ್ತರಂಜನ್ ಶೆಟ್ಟಿ, ಸಂಶುದ್ದೀನ್ ಬಂದರ್, ಆಶಿತ್ ಪಿರೇರಾ, ಸರ್ಫಾಜ್ ನವಾಜ್ ಬಾಳಾ, ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಸುರೇಶ್ ಜೋರಾ ಬಂಟ್ವಾಳ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಮಂಗಳೂರು. पकोड़ा